ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ವಿಶ್ವ ವಿಕಲಚೇತನರ ದಿನಾಚರಣೆ 2022 ಕಾರ್ಯಕ್ರಮ ಕುಡ್ಲದ ಪುರಭವನೋಡು ನಡೆತಂಡು. ನ್ಯಾಯಾಧೀಶರು ಶೋಭಾ ಬಿಜಿ ಸಭಾ ಕಾರ್ಯಕ್ರಮ ಉದಿಪನ ಮಲ್ತದು ವಿಶೇಷ ಚೇತನ ಜೋಕ್ಲೆಗ್ ಎಡ್ಡೆಪ್ಪು ಬೈಕಿಯರು. ವಿಶ್ವ ವಿಕಲಚೇತನರ ದಿನಾಚರಣೆ 2022 ಕಾರ್ಯಕ್ರಮ ಕುಡ್ಲದ ಪುರಭವನೋಡು ನಡೆತಂಡು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪೊಂಜು ಬೊಕ್ಕ ಜೋಕ್ಲಿನ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಬೊಕ್ಕ ಹಿರಿಯ ನಾಗರಿಕರನ ಸಬಲೀಕರಣ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಗಾಂಧಿನಗರದ ಲಯನ್ಸ್ ಕ್ಲಬ್ ಬೊಕ್ಕ ಶಿಶು ಕೇಂದ್ರೀಕೃತ ಶಾಲೆಲಿನ ಒಟ್ಟು ಸೇರಿಗೆಡು ನಡೆತಿನ ಕಾರ್ಯಕ್ರಮ ದುಂಬತ್ತ ಕಾರ್ನಡಪು ಜಾತ ಅಟ್ಟಣೆ ಮಲ್ತಿದಿತ್ತೆರು. ವಿಶ್ವವಿದ್ಯಾನಿಲಯ ಕಾಲೇಜು ಪಿದಣ್ಣ ಜಾತನು ಜಿಲ್ಲಾಧಿಕಾರಿ ರವಿಕುಮಾರ್ ಎಂ, ಜಿಲ್ಲಾ ಕಾನೂನು ಸೇವೆಲಿನ ಪ್ರಾಧಿಕಾರದ ಸದಸ್ಯರು ಕಾರ್ಯಂತರು ಶೋಭಾ ಬಿಜಿ ಇತ್ತದು ಉದಿಪನ ಮಲ್ತಿರು. ನ್ಯಾಯಾಧೀಶರು ಶೋಭಾ ಬಿಜಿ ಸಭಾ ಕಾರ್ಯಕ್ರಮ ಉದಿಪನ ಮಲ್ತದು ವಿಶೇಷ ಚೇತನ ಜೋಕ್ಲೆಗ್ ಎಡ್ಡೆಪು ಬೈಕಿಯರು. ವಿಶೇಷ ಶಾಲೆದ ಜೋಕ್ಲೆಗ್ ಕಲ್ಪವನಕ್ಲೆಗ್ ತಮ್ಮನದ ಮರ್ಯಾದಿ, ಬೇತೆ ಬೇತೆ ಕ್ಷೇತ್ರಲಿನ ಸಾಧಕಿರೆಗ್ ಮರ್ಯಾದಿ ಬೊಕ್ಕ ಇಲಾಖೆದ ಫಲದ ತುನ್ನಕ್ಲೆಗ್ ಸಾಧನಲಿನ ಪಟ್ಟುನ ಕಾರ್ಯಕ್ರಮ ನಡೆತಂಡು. ಲಯನ್ಸ್ ಕ್ಲಬ್ ಸದಸ್ಯರಾಯನ ಅಶೋಕ್ ಮೊಯ್ಲಿ, ಸಂಜಿತ್ ಶೆಟ್ಟಿ, ಎಂ ಗಣೇಶ್ ಶೆಟ್ಟಿ, ಲೋಕೇಶ್ ಬೊಕ್ಕ ಗೋಪಾಲ್ ಕೃಷ್ಣ, ವಸಂತ್ ಕುಮಾರ್ ಶೆಟ್ಟಿ ಪಾಲ್ಗೊಂಡಿದ್ದರು. ನವಿಲಿನ ನೃತ್ಯ ಇರಬಹುದು, ಶಿವಪಾರ್ವತಿಯ ರುದ್ರ ತಾಂಡವ ಇರಬಹುದು, ಅಥವಾ ಇನ್ನಿತರೆ ಕಾರ್ಯಕ್ರಮಗಳನ್ನು ತೋರಿಸಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಹ್ಯಾಟ್ಸ್ ಆಫ್ ಇದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟುಡೇ. ಸೊ ನಿಮ್ಮ ಮುಂದೆ ನಾವು ಸಾಮಾನ್ಯ ರೀತಿಯಲ್ಲಿ ಕಾಣಿಸ್ತಿದ್ದೆ. ಯಾಕೆಂದರೆ ಎಲ್ಲ ಇದ್ದಂಥ ಎಲ್ಲ ವ್ಯವಸ್ಥೆಗಳುಳ್ಳಂಥ ಸಾಮಾನ್ಯ ಜನರಿಗೆ ಈ ರೀತಿಯ ಅಂದರೆ ಎಲ್ಲೋ ಒಂದು ಕಡೆ ಹೊರ ಜಗತ್ತಿನ ಬೇರೆ ಬೇರೆ ಲೋಕದ ಬೇರೆ ಬೇರೆ ಆಕರ್ಷಣೆಗಳಿಗೆ ಒಳಗಾಗಿ ದಾರಿಯುತ್ತವೇನೋ ಅನಿಸುತ್ತೆ. ಆದರೆ ಈ ಮಕ್ಕಳಿಗೆ ಆ ಹೊರ ಜಗತ್ತಿನ ಮೋಹ ವ್ಯಾಮೋಹ ಸಿಗದೇ ಇರೋದ್ರಿಂದ ಮತ್ತು ಅವರ ಒಳ ಜಗತ್ತಿನಲ್ಲಿ ಒಳ ಹೃದಯದಲ್ಲಿ ಅವರಿಗೆ ಇರ್ತಕ್ಕಂಥ ಒಂದು ಬೆಂಕಿ ಜ್ವಾಲೆ ಅದು ದೀಪವಾಗಿ ಹೊರಬಂದು ಆ ಕಲೆಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಆಗ್ತಾ ಇದೆ ಅಂತ ಹೇಳಿ ನನ್ನ ಭಾವನೆ. ಒಂಜೇ ವಾರಡು ಪಿದೈ ದೇಶದ ತಿರ್ಗಾಟದಕ್ಲಿನ ಲೆತ್ತೊಂದು ರಡ್ಡನೆ ಮಾಮಲ್ಲ ಕಪ್ಪಲ್ ಪಣಂಬೂರು ಬಂದರ್ಗ್ ಬೈದನು. 7 ಸೀಸ್ ಎಕ್ಸ್ಪ್ಲೋರರ್ ಪುದರ್ದ ಕಪ್ಪಲ್ಡ್ 686 ಜನ ತಿರ್ಗಾಟದಕ್ಕಲು ಬೊಕ್ಕ 552 ಜನ ಬೇಲೆದಕ್ಕಲು ಇತ್ತೇರು. ಒಂಜೇ ವಾರಡು ಪಿದೈ ದೇಶದ ತಿರ್ಗಾಟದಕ್ಲಿನ ಲೆತ್ತೊಂದು ರಡ್ಡನೆ ಮಾಮಲ್ಲ ಕಪ್ಪಲ್ ನವಮಂಗಳೂರು ಬಂದರ್ಗ್ ಬೈದನು. ರಡ್ಡನೆ ಕ್ರೂಸ್ ಕಪ್ಪಲ್ 7 ಸೀಸ್ ಎಕ್ಸ್ಪ್ಲೋರರ್ ತಿರ್ಗಾಟಗು ಬತ್ತಿನಕ್ಲಿನ ಬೊಕ್ಕ ಕಪ್ಪಲ್ದ ಬೇಲೆದಕ್ಲಿನ ನವಮಂಗಳೂರು ಬಂದರ್ ಪ್ರಾಧಿಕಾರ ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣಾಕರಾಜು ಇತ್ತದು ತುಳುನಾಡ ಯಕ್ಷಗಾನ ಬೊಕ್ಕ ಸಂಪ್ರದಾಯದ ಡೋಲು ಚೆಂಡೆ ಸೊರ ಮೇಳ ಇಂಚ ಜನಪದ ನಮೂನೆಡು ನಮ್ಮನೆ ಜನ ಪನ್ಪುನಂಚ ಎದ್ಕೊನುಂಡು. ಈ ಶ್ರೀಮಂತ ಕಪ್ಪಲುಡು 686 ಜನ ಬೊಕ್ಕ 552 ಬೇಲೆದಕ್ಲಿತ್ತೇರು. ತಿರ್ಗಾಟದಕ್ಲು ಕುಡ್ಲದ ಸುತ್ತಮುತ್ತು ಕದ್ರ ದೇವಸ್ಥಾನ, ಕುದ್ರೋಳಿ ದೇವಸ್ಥಾನ, ಊರ್ದ ಮಾರ್ಕೆಟ್, ಬೀಜದ ಕಾರ್ಖಾನೆ, ಕಾರ್ಲದ ಗೋಮಟೇಶ್ವರ, ಬೆದ್ರದ ಸಾರಕಂಬದ ಬಸದಿ, ಸೆಂಟ್ ಅಲೋಷಿಯಸ್ ಚಾಪೆಲ್ ಬೊಕ್ಕ ಫಾರಂ ಫಿಜಾ ಮಾಲ್ ಭೇಟಿ ಕೊರಿಯರು. ಅಕ್ಲನ ಸೌಕರ್ಯಗಾದ ವಿಶೇಷ ವ್ಯವಸ್ಥೆ ಮಲ್ತದಿತ್ತಂಡು. ವೈದ್ಯಕೀಯ ಪರೀಕ್ಷೆ, ತುರ್ತು ಸಂಚಾರ ವ್ಯವಸ್ಥೆ, ಕಸ್ಟಮ್ಸ್ ಕೌಂಟರ್, ಕುಡ್ಲ ಸುತ್ತಮುತ್ತದ ಅಂಗಡಿಲು ಬೊಕ್ಕ ಮಾರ್ಕೆಟ್ಲೆಗ್ ಪೊಪ್ಪುನಕ್ಲೆಗ್ 2 ಶಟಲ್ ಬಸ್ ಸೇರ್ದು 25 ಕೋಚ್ ಬೊಕ್ಕ ಕಾರ್, ತಿರ್ಗಾಟದ ವ್ಯಾನ್, ಆಯುಷ್ ಇಲಾಖೆದ ಧ್ಯಾನ ಕೇಂದ್ರ ಇಂಚಿತ್ತಿ ವ್ಯವಸ್ಥೆ ಮಲ್ತದಿತ್ತಂಡು. ಮುಲ್ಪದ ಸಂಸ್ಕೃತಿ ತೋಜಾರೆ ಜನಪದ ಬೊಕ್ಕ ಬೇತೆ ಕಾರ್ಯಕ್ರಮಲಿನ ಅಟ್ಟಣೆ ಮಲ್ತದಿತ್ತಂಡು. ತಿರ್ಗಾಟದಕ್ಕಲು ಕಪ್ಪಲಗ ಪಿರ ಪೋನಗ ಕುಡ್ಲಗ ಬತ್ತಿನ ನೆಂಪುಗಾದ ಬಂದರ್ದಕ್ಕಲು ನೆಂಪುದ ಕಾಣಿಕೆ ಕೊರಿಯರು. ಶುಕ್ರವಾರ ಬಯ್ಯಗ 6 ಗಂಟೆಗೆ ಕಪ್ಪಲ್ ಬೇತೆ ಊರುಗ ಪಿದಾಡುಂಡು. 7 ಸೀಸ್ ಎಕ್ಸ್ಪ್ಲೋರರ್ ಕಪ್ಪಲ್ 223.74 ಮೀಟರ್ ಉದ್ದ ಬೊಕ್ಕ 55,254 ಟನ್ ವಜನ್ ಬೊಕ್ಕ 7 ಮೀಟರ್ ಡ್ರಾಫ್ಟ್ ಹೊಂದುದುಂಡು. ಮಾಲ್ಡೀವ್ಸ್ದ ಮಾಲೆಗ್ ಪೋಪುನ ಸಾಜಿಡ್ ಕಪ್ಪಲ್ ಕತಾರ್ ಬಂದರಡ್ದು ಭಾರತದ ಗೋವಾದ ಮರ್ಮಾ ಗೋವಾ ಬಂದರ್ಗ್ ಬತ್ತದು ಅಲ್ಪಡ್ದು ಕುಡ್ಲಗ್ ಬತ್ತದಿತ್ತಂಡು.
ಕುಲ್ಲುದಿತ್ತಿನ ಸುಶಿಕ್ಷಿತ್ ಪನ್ಪುನಾರು ಜೀವ ಕಳೆ ಒಂದು ಬೈಕ್ ಬಿಡೊಂದಿತ್ತಿನ ಜಯದೀಪ್ ಪನ್ಪುನರೆಗೂ ಜೋರ್ದ ಪೆಟ್ಟಾದು ಆಸ್ಪತ್ರೆ ಸೇರ್ನ ಬೇಜಾರ್ದ ಸಂಗತಿ ಒಡಿಪ್ಪುಡು ನಡೆತದುಂಡು ಮಾರ್ಗೋಡು ಬೂರ್ದು ನರಳೊಂದಿತ್ತಂಡಲ ಜನ ತೂದುಲ ಮುಟ್ಟ ಬರಂದಿನವು ಸಾಮಾಜಿಕ ಜಾಲತಾಣುಡು ಸುದ್ದಿ ಆತಂಡು. ಲಾರಿ ಬೊಕ್ಕ ಬೈಕ್ ಎಡ್ತದು ಬೈಕ್ದ ಪಿರವು ಕುಲ್ಲುದಿತ್ತಿನಾರು ಜೀವ ಕಳೆ ಒಂದು ಬೈಕ್ ಬಿಡೊಂದಿತ್ತಿನಾರು ಜೋರ್ದ ಪೆಟ್ಟಾದು ಆಸ್ಪತ್ರೆ ಸೇರ್ನ ಬೇಜಾರ್ದ ಸಂಗತಿ ಒಡಿಪುದ ರಾಷ್ಟ್ರೀಯ ರಾಜಮಾರ್ಗೋಡು ನಡೆತದುಂಡು. ತೀರ್ನಾರು ಉದ್ಯಾವರ ಬೊಲ್ಜೆದ 20 ವರ್ಷ ಪ್ರಾಯದ ಸುಶಿಕ್ಷಿತ್ ಪಂಡದ್ ಗುರ್ತ ಮಲ್ತದಿರು. ಜೋರ್ದ ಪೆಟ್ಟಾಯನ ಜಯದೀಪ್ ಪನ್ಪನರನ್ನು ಒಡಿಪುದ ಖಾಸಗಿ ಆಸ್ಪತ್ರೆಗೆ ಪಾಡ್ತುಂಡು. ಸುಶಿಕ್ಷಿತ್ ದೋಸ್ತಿ ಜಯದೀಪ್ನ ಒಟ್ಟುಗೂ ಕ್ಯಾಟ್ರಿಂಗ್ ಕೆಲಸಗೂ ಬೈಕ್ ಪೋಂದುಪ್ಪುನಗ ಲಾರಿಗೆ ಇಡ್ತದುಂಡು. ಅಪಗ ಸುಶಿಕ್ಷಿತ್ ಮಾರ್ಗೋಗು ರಟ್ಟದು ಜೋರ್ದ ಪೆಟ್ಟಾತುಂಡು. ಆಸ್ಪತ್ರೆಗೆ ಕೊನನಗ ಜೀವ ಪೋತುನೊಂದು ತೆರಿದು ಬೈದುಂಡು. ಕಾಪು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿರು. ಈ ಪೊರ್ತುಡು ಮನುಷ್ಯತ್ವ ದಾಂತಿನ ವಿಚಿತ್ರ ಸಂಗತಿ ಪಂಡ ಬೈಕ್ ಇಡಿತ್ತಿನಕಲು ಇರುವೆರ್ಲ ಜೋರ್ದ ಪೆಟ್ಟಾದು ಮಾರ್ಗುಡು ಪೊಡೆರೊಂದಿತ್ತುಂಡಲ ಜನ ಒಂದೇನು ತೂವೊಂದು ಮೊಬೈಲ್ ಫೋಟೋ ವಿಡಿಯೋ ದತ್ತೊಂದಿತ್ತೆರಿಗೆ ಏರ್ಲ ಕೈತಡೆ ಬರಂದೆ ದೂರ ಉಂತುದೇರು. ಜಾಗೆಗೂ ಕಾಪುದ ಪೊಲೀಸರು ಬರ್ಪು ನಡೆ ಮುಟ್ಟ ಪೆಟ್ಟಾಯ್ನಾರು ಲಕ್ಕೆರೆ ತೀರಂದೆ ಮಾರ್ಗುಡೆ ನರಳೊಂದಿತ್ತೆರಿಗೆ ಪೊಲೀಸರು ಆಸ್ಪತ್ರೆಗೆ ಕೊನುತ್ತೆರು. ಅಂಡ ಆತ ಪೊರ್ತುಗೂ ಒರಿಯನ ಜೀವ ಪೋತುಂಡು. ಮಾರ್ಗೋಡು ಬೂರ್ದಿನ ದೋಸ್ತಿನ ಆಸ್ಪತ್ರೆಗೆ ಕೊನೆರೆ ಬಲೆಂದು ಜವಣೆ ಬೊಬ್ಬೆ ಪಾಡ್ದು ಬುಲಿತುಂಡಲ ಏರ್ಲ ಕೈತಡೆ ಬರಂದಿನ ಸಂಗತಿ ವಿಚಿತ್ರ ಆದಿತ್ತುಂಡು. ಈ ಬಗೆಟ್ ವಿಡಿಯೋ ಸಾಮಾಜಿಕ ಜಾಲತಾಣೋಡು ಸುದ್ದಿ ಆತುಂಡು. ಶ್ರೀ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಆಟೋಗು ಪಾಡ್ದಿತ್ತಿನ ಬ್ಯಾನರ್ ಪರಿತದು ಪಾಡ್ನ ವಿಚಿತ್ರ ಸಂಗತಿ ಬೆಳ್ತಂಗಡಿ ತಾಲೂಕದ ಮರುಡಿ ಗ್ರಾಮಡು ನಡೆತದುಂಡು. ಮರುಡಿ ಗ್ರಾಮದ ಪೊಸರಡ್ಕ ಗರುಡಿ ಕೈತಲು ಬುಧಾರ ನಡೆತದಿನ ಯಕ್ಷಗಾನ ಬಯಲಾಟಗು ಎಡ್ಡೆಪ್ಪು ಬೈಕದು ಪಾಕ ಬ್ಯಾನರ್ಲೇನು ಪಾಡ್ದಿತ್ತುಂಡು. ಶ್ರೀ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಆಟೋಗು ಪಾಡ್ದಿತ್ತಿನ ಬ್ಯಾನರ್ ಪರಿತದು ಪಾಡ್ನ ವಿಚಿತ್ರ ಸಂಗತಿ ಬೆಳ್ತಂಗಡಿ ತಾಲೂಕದ ಮರುಡಿ ಗ್ರಾಮಡು ನಡೆತದುಂಡು. ಮರುಡಿ ಗ್ರಾಮದ ಪೊಸರಡ್ಕ ಗರುಡಿ ಕೈತಲು ಬುಧಾರ ನಡೆತದಿನ ಯಕ್ಷಗಾನ ಬಯಲಾಟಗು ಎಡ್ಡೆಪ್ಪು ಬೈಕದು ಪಾಕ ಬ್ಯಾನರ್ಲೇನು ಪಾಡ್ದಿತ್ತುಂಡು. ಅಂಡ ಹೊರಡ್ದೊರನೆ ಶುಕ್ರವಾರ ರಾತ್ರಿ ಬ್ಯಾನರ್ ಪರಿತದು ದಕ್ಕದಿನ ಸಂಗತಿ ನಡೆತದುಂಡು. ಪೊಸರಡ್ಕ ಗರುಡಿ ಕೈತಲ್ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಆಟ ಬಾರಿ ಜನ ಸೇರ್ದು ನಡೆತದುಂಡು. ಅಂಡ ಬ್ಯಾನರ್ ದೆಪ್ಪನ ದುಂಬಾಯಿನ ಪರಿತಪಾಡ್ನ ಕ್ಷೇತ್ರಗೂ ಅಪಮಾನ ಮಲ್ತದಿರಂದು ದೂರ್ದೇರು. ಇಂಚ ಬೊಡ್ಚಾಂದಿನ ಚಲ್ ಕಾರ್ಯ ಮಲ್ತಿನ ಏರೆ ಆವಡು ತಪ್ಪು ಒತ್ತೊನುಂಜಿಂಡ ದೈವಲೆಡ ಪ್ರಾರ್ಥನೆ ಮಲ್ತೊನ್ವಾ ಅಂದು ಯಕ್ಷಗಾನ ದಿವೊನ್ನಕುಲು ತೆರಿಪಾದಿರು. ದಕ್ಷಿಣ ಕನ್ನಡ ಜಿಲ್ಲೆದ ಜನಸಂಖ್ಯೆ 23,70,000 ಇತ್ತದು. ಅಕ್ಲೆಡ್ 17,80,955 ಜನ ಓಟು ಪಾಡುನ ಹಕ್ಕು ಪಡೆತಿರು. ಜಿಲ್ಲೆದ ಓಟು ದಕ್ಲಿನ ಕರಡು ಪಟ್ಟಿನ ಪಿಂದದು ತಪ್ಪು ದೋಷ ಇತ್ತಂಡ ಅತ್ತಂಡ ಪುದರ್ ಬುಡ್ದು ಪೋತುಂಡ ಸರಿ ಮಲ್ಪೆರೆ ಇತ್ತೆ ಅವಕಾಶ ಉಂಡು ಜಿಲ್ಲಾಧಿಕಾರಿ ರವಿಕುಮಾರ್ ಎಂ.ಆರ್ ಸುದ್ದಿಕೂಟೋಡು ತೆರಿಪಾದರು. ಓಟು ದಕ್ಲಿನ ಪಟ್ಟಿ ಸರಿ ಮಲ್ಪನ ಬಗೆಟ್ಟು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಎಂ ರವಿಕುಮಾರ್ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೂಟೋಡು ಪಾತಿರ್ದು ಮಾಹಿತಿ ಕೊರಿಯರು. ಜಿಲ್ಲೆದ ಜನಸಂಖ್ಯೆ 23,70,000 ಇತ್ತದು. ಅಕ್ಲಿಡ್ 17,80,955 ಜನ ಓಟು ಪಾಡುನ ಹಕ್ಕು ಪಡೆತಿರು. ಜಿಲ್ಲೆದ ಓಟು ದಕ್ಲಿನ ಕರಡು ಪಟ್ಟಿನ ಪಿಂದದು ತಪ್ಪು ದೋಷ ಇತ್ತಂಡ ಅತ್ತಂಡ ಪುದರ್ ಬುಡ್ದು ಪೋತುಂಡ ಸರಿ ಮಲ್ಪೆರೆ ಇತ್ತೆ ಅವಕಾಶ ಉಂಡು ಜಿಲ್ಲಾಧಿಕಾರಿ ಪಂಡಿರು. ಓಟು ದಕುಲು ತನ್ಕುಲಿನ ಪುದರ್ ಓಟು ದಕ್ಲಿನ ಪಟ್ಟಿಡು ಉಂಡಾ ಇಜ್ಜಾಂದು ಆನ್ಲೈನ್ ಅತ್ತಂಡ ಆಫ್ಲೈನ್ ಪಿಂದುನೊಲಿ ಪುದರ್ ಎಡ್ರೆಸ್ ಪುಟ್ಟುನ ತಾರೀಖು ಇಂಚ ತಪ್ಪು ಇತ್ತಂಡ ಅತ್ತಂಡ ತಿದ್ದೋಡಿತ್ತಂಡ ಸರಿ ಮಲ್ಪೆರೆ ನಿಘಂಟದ ಅರ್ಜಿ ನಮೂನೆಡು ಬರೆದು ಕೊರಡು. ಒಂಜಿ ಕುಟುಂಬದ ಮಾತಾ ಓಟು ದಕುಲು ಒಂಜೇ ಓಟುದ ಕಟ್ಟೆಡು ಓಟು ಪಾಡೆರೆ ಅನುಕೂಲ ಆಪುನಂಚ ಓಟುದ ಕಟ್ಟೆ ಬದಲಾವಣೆಗ್ಲ ಅವಕಾಶ ಉಂಡು. ಇಲ್ಲ ಸರ್ವೆ ಆವೊಂದುಂಡು. 2023 ಜನವರಿ 5 ಓಟು ದಕ್ಲಿನ ಅಕೀರಿದ ಪಟ್ಟಿ ಗೊತ್ತು ಮಲ್ಪುಂಡು. ಅಂಚಾದು ತಿದ್ದೊಡುಂದಿತ್ತಂಡ ತುರ್ತು ಸರಿ ಮಲ್ಪಾಲೆಂದು ಜಿಲ್ಲಾಧಿಕಾರಿ ರವಿಕುಮಾರ್ ಎಂ ಕೇಂದ್ರೊಂಡೆರು. ಒಂದು ಮತದಾರರ ಪಟ್ಟಿಯಲ್ಲಿ ಮನೆಯ ಮುಖ್ಯಸ್ಥರು ಸೀರಿಯಲ್ ನಂಬರ್ ಉದಾಹರಣೆಗೆ ಸೀರಿಯಲ್ ನಂಬರ್ 1ರಲ್ಲಿದ್ದರೆ ಇನ್ನಿತರೆ ಕುಟುಂಬಸ್ಥರು ಸೀರಿಯಲ್ ನಂಬರ್ 50, 51ಕ್ಕೆ ಹೋಗ್ಬಿಟ್ಟಿರ್ತಾರೆ. ಅಂಥದ್ದನ್ನು ಕೂಡ ಪರಿಷ್ಕರಣೆ ಮಾಡಲಿಕ್ಕೆ ಈಗ ಅವಕಾಶ ಉಂಟು.
ಸೊ ಇಡೀ ಕುಟುಂಬದ ಮತದಾರರು ಒಂದು ಭಾಗದಲ್ಲಿ ಒಂದು ಕಡೆ ಇದ್ದು ಮತದಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಆ ರೀತಿಯ ಡಿಸ್ಕ್ರಿಪೆನ್ಸಿ ಇದ್ರೂ ಕೂಡ ಅವರುಗಳು ಕೂಡ ನಮಗೆ ಫಾರ್ಮ್ 8 ಮುಖಾಂತರ ಅದನ್ನು ಮಾಡಲಿಕ್ಕೆ ಅವಕಾಶ ಉಂಟು. ಒಂದು ಮತಗಟ್ಟೆಯಿಂದ ಕೆಲವರು ಹೆಸರುಗಳನ್ನು, ಆ ಕುಟುಂಬಸ್ಥರ ಹೆಸರುಗಳನ್ನು ಬೇರೆ ಮತಗಟ್ಟೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವರು ಅದೇ ಭಾಗದಲ್ಲಿ ವಾಸ ಇದ್ರೆ ಅದಕ್ಕೂ ಕೂಡ ನಾವು ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಇದಕ್ಕೂ ಕೂಡ ಸಂಬಂಧಪಟ್ಟವರು ಫಾರಂ 8 ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇವುಗಳನ್ನು ಪರಿಷ್ಕರಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಉಂಟು. ಇದಕ್ಕೂ ಸಹ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮತದಾರರ ಬಂಧುಗಳಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಆ ರೀತಿ ಇದ್ದಲ್ಲಿ ಈಗಾಗಲೇ ಡ್ರಾಫ್ಟ್ ರೋಲ್ ಅನ್ನು ಪಬ್ಲಿಷ್ ಮಾಡಿರೋದ್ರಲ್ಲಿ ನೀವು ಪರಿಶೀಲನೆ ಮಾಡ್ಕೋಬೇಕು. ಅದರ ಪ್ರಕಾರ ಏನಾದರೂ ತೊಂದರೆ ಇದ್ದರೆ ನೀವು ಫಾರಂ 8 ಮುಖಾಂತರ ನೀವು ಪರಿಷ್ಕರಣೆ ಮಾಡಿಕೊಂಡು ಇದಕ್ಕೆ ನೀವು ಸಹಕಾರ ನೀಡಿದಂತಲ್ಲಿ ಸುಗಮವಾಗಿ ಸುಲಲಿತವಾಗಿ ತಮಗೆ ತಾವು ವಾಸ ಇರ್ತಕ್ಕಂಥ ಒಂದು ಮತಗಟ್ಟೆ ಕೇಂದ್ರದಲ್ಲಿ ಒಟ್ಟಾರೆ ತಮ್ಮ ಕುಟುಂಬಸ್ಥರು ಒಟ್ಟಾಗಿ ಹೋಗಿ ಮತದಾನ ಮಾಡಬಹುದು ಮತ್ತು ಯಾವುದೇ ರೀತಿಯ ಗೊಂದಲಗಳಿರೋದಿಲ್ಲ. ಚುನಾವಣೆ ದಿನಾಂಕ ಬಂದಂಥ ಸಂದರ್ಭದಲ್ಲಿ ನನ್ನ ಹೆಸರೇನು, ನಾನು ಯಾವ ಕ್ರಮ ಸಂಖ್ಯೆಯಲ್ಲಿದ್ದೀನಿ ಮತ್ತು ನನ್ನ ಮತಗಟ್ಟೆ ಸಂಖ್ಯೆ ಎಷ್ಟು, ನನ್ನ ಮತಗಟ್ಟೆ ಸಂಖ್ಯೆ ಇರ್ತಕ್ಕಂಥ ಕಟ್ಟಡ ಯಾವುದು ಅನ್ನೋದನ್ನು ಹುಡುಕುವ ಬದಲಿಗೆ ಈಗಾಗಲೇ ಡ್ರಾಫ್ಟ್ ಮತದಾರರ ಪಟ್ಟಿಯಲ್ಲಿ ನಾವು ಅನೌನ್ಸ್ ಮಾಡಿರ್ತಕ್ಕಂಥದ್ದನ್ನು ತಾವು ಪರಿಶೀಲನೆ ಮಾಡಬೇಕು. ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ ಮತ್ತು ಪ್ರತಿ ಮತಗಟ್ಟೆ ಕೇಂದ್ರಗಳಲ್ಲಿ BLOಗಳು ಬಂದಂಥ ಸಂದರ್ಭದಲ್ಲಿ ತಾವು ಇದನ್ನು ವೆರಿಫೈ ಮಾಡಿಕೊಂಡು ಅದು ಸರಿ ಇದೆಯಾ ಇಲ್ಲ ಅನ್ನೋದನ್ನು ತಾವು ಕೂಡ ಪರಿಶೀಲನೆ ಮಾಡಿಕೊಂಡು ನಮಗೆ ಸಹಕಾರವನ್ನು ಕೊಡಬೇಕಂತ ಕೋರ್ತಾ ಇದ್ದೀನಿ. ಈ ಜಿಲ್ಲೆಯಲ್ಲಿ ಈಗಾಗಲೇ ನಾನು ಹೇಳಿರೋ ಹಾಗೆ ಸುಮಾರು 24 ಲಕ್ಷ ಅಂದರೆ 23,70,000 ಪಾಪ್ಯುಲೇಷನ್ ಇರ್ತಕ್ಕಂಥದ್ದು. ಅದರಲ್ಲಿ ಸುಮಾರು 17.5 ಲಕ್ಷ ಮತದಾರರನ್ನ ಇರ್ತಕ್ಕಂಥದ್ದು. ಈ ಎಲ್ಲರಿಗೆ ನಮ್ಮ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮತದಾರರ ಬಂಧುಗಳಿಗೆ ಏಕಕಾಲಕ್ಕೆ ಈ ರೀತಿ ಒಂದು ವ್ಯವಸ್ಥೆಯನ್ನು, ಮಾಹಿತಿಯನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಪತ್ರಿಕೆಗಳು ಮತ್ತು ಮೀಡಿಯಾದವರು ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಮನೆ ಸರ್ವೆ ಕಾರ್ಯ ನಡೀತಾ ಇರೋದ್ರಿಂದ ಜಿಲ್ಲೆಯ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕಾರ್ಯ ನಡೀತಾ ಇದೆ. ಇದರಲ್ಲಿ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಅಧಿಕಾರಿ ನೌಕರರು ಮಾತ್ರ BLO ಆಗಿ ಇರಲಿಕ್ಕೆ ಅವಕಾಶ ಉಂಟು. ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಅಧಿಕಾರಿ ನೌಕರರನ್ನ ಮಾತ್ರ ನಾವು BLOಗಳಾಗಿ ಮಾಡಿದ್ದೀವಿ. ಇವರುಗಳು ಸಂಪೂರ್ಣವಾಗಿ ಡಿಸೆಂಬರ್ 8ರವರೆಗೆ ತಮಗೆ ವಹಿಸಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಮಗ್ನರಾಗಿ ಈ ಚುನಾವಣೆಯ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಭಾಗವಹಿಸಬೇಕಂತೇಳಿ ಅವ್ರಿಗೂ ಸಹ ನಾನು ಕಿವಿ ಮಾತನ್ನ ಹೇಳ್ತಾ ಇದ್ದೀನಿ. ಸುರತ್ಕಲ್ ಟಾಲ್ಗೇಟ್ ಇಡೀ ಪುದೆನು ಹೆಜಮಾಡಿ ಟಾಲ್ಗೇಟ್ ವರ್ಗ ಮಲ್ಪನವು ಅವೈಜ್ಞಾನಿಕ ಅವೇನು ಎಂಚ ಸರಿ ಮಲ್ಪೋಲಿಂದ ఢిల్లీ ಮಟ್ಟೋಡು ಚರ್ಚೆ ಮಲ್ತದು ತೀರ್ಮಾನದೆತನುಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನಿಲ್ ಕುಮಾರ್ ಪಂತಿರು. ಸುರತ್ಕಲ್ ಟಾಲ್ಗೇಟ್ ಸುಂಕನು ಹೆಜಮಾಡಿ ಟಾಲ್ಗೇಟ್ ಒಟ್ಟು ಸೇರಾದದೆತ್ತೊನ್ನ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರದ ಆದೇಶದ ಬಗೆಟ್ ಶನಿವಾರ ಒಡಿಪುಡು ಜಿಲ್ಲಾಡಳಿತ ಮಟ್ಟದ ಸಭೆ ನಡಪಾಯಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ವಿ ಸುನಿಲ್ ಕುಮಾರ್ ಸುದ್ದಿಕುಟ್ಟುಡು ಪಾತಿರ್ದು ಸುರತ್ಕಲ್ ಟಾಲ್ಗೇಟ್ ಇಡೀ ಪುದೆನ ಹೆಜಮಾಡಿ ಟಾಲ್ಗೇಟ್ ವರ್ಗ ಮಲ್ಪನವು ಅವೈಜ್ಞಾನಿಕ ಅವಿನ ಎಂಚ ಸರಿ ಮಲ್ಪೋಲಿಂದ ఢిల్లీ ಮಟ್ಟೋಡು ಚರ್ಚೆ ಮಲ್ತದು ತೀರ್ಮಾನದೆತನು ಪಂಡೆರು. ಒಡಿಪು ಸಾರಿಗೆ ಪ್ರಾಧಿಕಾರದ ಕೆಎ ಇರುವ ನಂಬ್ರ ರಿಜಿಸ್ಟರ್ ಗಾಡಿಲೆಗೂ ಹೆಜಮಾಡಿಡ ಓವೇ ಹೆಚ್ಚಿಗೆ ಸುಂಕ ಪಾಡಿರಬಲ್ಲಿ ಈ ದುಂಬುದಂಚ ಹೆಜಮಾಡಿ ಟಾಲ್ದ ಸುಂಕನು ಮಾತ್ರ ನಿಘಂಟು ಮಲ್ಪೋಡು ಮೊಕ ಬೇತನೆ ಸಾಲ್ ವ್ಯವಸ್ಥೆ ಮಲ್ಪೋಡು ಎಂದು ಮಂತ್ರಿ ವಿ ಸುನಿಲ್ ಕುಮಾರ್ ಪಂಡೆರು. ಒಂದು ಅವೈಜ್ಞಾನಿಕವಾದಂತಹ ವ್ಯವಸ್ಥೆ ಇವತ್ತು ಅಧಿಕಾರಿಗಳ ಕಾರಣದಿಂದ, ಇವತ್ತು ನ್ಯಾಷನಲ್ ಹೈವೇ ಅಧಿಕಾರಿಗಳ ಕಾರಣದಿಂದ ಆಗಿದೆ. ಸುರತ್ಕಲ್ ಟೋಲನ್ನು ರದ್ದು ಮಾಡುವಂಥ ವೇಗದಲ್ಲಿ ಅದರ ಇಡೀ ಭಾರವನ್ನು ಯಜಮಾಡಿ ಟೋಲಿಗೆ ವರ್ಗಾಯಿಸುವಂಥ ಆದೇಶಗಳು ಇವತ್ತು ಬಂದಿದೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ರಘುಪತಿ ಭಟ್ರು ಈಗಾಗಲೇ ಡೆಲ್ಲಿನಲ್ಲಿ ಮಾತುಕತೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ನಾವು ಕೂಡ ಮುಂದಿನ ವಾರ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆಯನ್ನು ಮಾಡಿ ಹೇಗೆ ಇದನ್ನು ಪರಿಹಾರ ಮಾಡ್ಬೋದು ಅನ್ನುವಂಥ ಚರ್ಚೆಯನ್ನು ಇವತ್ತು ಮಾಡಿದೆ. ನಾವೀಗ 2 ಪ್ರಪೋಸಲ್ಗಳನ್ನು ರಾಷ್ಟ್ರೀಯ ಹೆದ್ದಾರಿಗೆ ನಾವು ಕೊಡ್ತಾ ಇರುವಂಥದ್ದು. ಮೊದಲನೇದು KA20 ಉಡುಪಿ ಜಿಲ್ಲೆಯ ಎಲ್ಲ ವೆಹಿಕಲ್ಗಳಿಗೆ ರಿಯಾಯಿತಿಯನ್ನು ಕೊಡಬೇಕು. ಯಾವುದು ಮೂಲ ಯಜಮಾಡಿನಲ್ಲಿ ಮೊದಲು ಹಣವನ್ನು ಸಂಗ್ರಹ ಮಾಡ್ತಾಯಿದ್ರು ಅಷ್ಟಕ್ಕೆ ಮಾತ್ರ ಸಂಗ್ರಹ ಮಾಡಬೇಕು, ಹೆಚ್ಚುವರಿ ಹಣವನ್ನು ಸಂಗ್ರಹ ಮಾಡಬಾರ್ದು ಅನ್ನುವಂಥದ್ದು ಮೊದಲ ಪ್ರಸ್ತಾವನೆ. ಅದು ಗ್ರಾಹಕರದಿರ್ಬೋದು ಅಥವಾ ಕಮರ್ಷಿಯಲ್ ಆ್ಯಕ್ಟಿವಿಟಿ ವೆಹಿಕಲ್ದು KA20 ಎಲ್ಲದಕ್ಕೂ ಕೂಡ ರಿಯಾಯಿತಿಯನ್ನು ಕೊಡಬೇಕು. ಪ್ರತ್ಯೇಕವಾದಂಥ ಮಾರ್ಗವನ್ನು ಅದಕ್ಕೆ ಕೊಡಬೇಕು ಅನ್ನುವಂಥದ್ದು ನಾವು ಕೊಟ್ಟಿದ್ದೇವೆ. ಎರಡನೇದು, ಈಗ ಏನು ಇದಕ್ಕೆ ಸುರತ್ಕಲ್ಲಿನ ಪೂರ್ತಿ ಹೊರೆಯನ್ನು ಇದಕ್ಕೆ ವರ್ಗಾಯಿಸಿದ್ದಾರೆ, ಅದನ್ನು ಯಾವ ರೀತಿ ಇದನ್ನು ನಿಭಾಯಿಸಬೇಕು ಅನ್ನುವಂಥದ್ದನ್ನು ದೆಹಲಿ ಹಂತದಲ್ಲಿ ಮಾತುಕತೆಯನ್ನು ಮಾಡಿಕೊಂಡು ಆ ಹೊರೆಯನ್ನು ಯಾವ ರೀತಿ ಕೇವಲ ಯಜಮಾಡಿಗೆ ಮಾತ್ರ ಅದನ್ನು ಹೊರಿಸದೆ ಬೇರೆ ಯಾವ ರೀತಿ ರಿಯಾಯಿತಿಯನ್ನು ಕೊಡ್ಬೋದು ಅನ್ನೋದನ್ನು
ಉನ್ನತ ಮಟ್ಟದಲ್ಲಿ ಅದನ್ನು ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಬೇಕು ಅಂತಾಗಿದೆ. ಅಲ್ಲಿಯ ತನಕ ಹೊಸ ಸಂಗ್ರಹವನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಕೂಡ ನಾವು ಈಗಾಗಲೇ ಜಿಲ್ಲಾಡಳಿತದ ಕಡೆ ಮಾತಾಡಿದೆ. ಮಾನ್ಯ ಉಸ್ತುವಾರಿ ಸಚಿವರು ಅಂಗಾರ ಅವರು ಇವತ್ತೇ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಾವೆಲ್ಲ ಶಾಸಕರು ಕೂಡ ಮಾತಾಡ್ತೇವೆ. ನಾವು ತಕ್ಷಣ ಲೋಕಸಭಾ ಸದಸ್ಯರ ಜೊತೆಗೆ ಮಾತುಕತೆಯನ್ನು ಮಾಡಿ ಡೆಲ್ಲಿಗೂ ಕೂಡ ಭೇಟಿಯನ್ನು ಕೊಟ್ಟು ಇದರ ಸಾಧಕ ಬಾಧಕಗಳು ಮತ್ತು ಇದರ ಹೊರೆ ಯಾವ ರೀತಿ ಆಗ್ತಾಯಿದೆ, ಸುರತ್ಕಲ್ ಟೋಲ್ ರದ್ದಾದ ಕೂಡಲೇ ಅದರ ಹೊರೆಯನ್ನು ಇನ್ನೊಂದು ಟೋಲಿಗೆ ಹೊರಿಸುವಂಥದ್ದು ಯಾವ ಪದ್ಧತಿಯೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಅವೈಜ್ಞಾನಿಕವಾಗಿ ಆಗಿದೆ ಅನ್ನುವಂಥದ್ದನ್ನು ಕೂಡ ಡೆಲ್ಲಿ ಹಂತದಲ್ಲಿ ಅದನ್ನು ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ತೀರ್ಮಾನವನ್ನು ಅಲ್ಲಿ ತನಕ ನಿರಾಳ. ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಯ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಕೂಡ ಆಗಿದೆ. ಆ ಹಿನ್ನೆಲೆಯಲ್ಲಿಯೇ ನಾವು KA20 ವೆಹಿಕಲ್ಗಳಿಗೆ ಯಜಮಾಡಿಯ ದರ ಏನಿದೆ ಅದನ್ನು ಮಾತ್ರ ನಿಗದಿ ಮಾಡಬೇಕು ಅನ್ನುವಂಥದ್ದು ಕೂಡ ಇವತ್ತು ಚರ್ಚೆ ಮಾಡಿದೆ. ಚುನಾವಣೆ ವಿಷಯ ಅಲ್ಲ ಇದು. ಇದೇನು ಅಂತಂದರೆ ಈ ಹಿಂದೆ 2012-13 ಅವತ್ತಿನ ಸರ್ಕಾರಗಳು ಸುರತ್ಕಲ್ ಟೋಲಿನ ಕುರಿತಂತೆ ಒಪ್ಪಂದವನ್ನು ಮಾಡಿಕೊಂಡು 2015 ಇದು ಜಾರಿಗೆ ಬಂದಿದ್ದು. ಅವತ್ತು ಮಾಡಿರುವಂಥ ತಪ್ಪನ್ನು ಇವತ್ತು ನಾವು ಒತ್ಕೊಂಡಿದ್ದೇವೆ. ಆದರೆ ಅದಕ್ಕೆ ನಾವು ಬೆನ್ನು ತೋರಿಸೋ ಪ್ರಶ್ನೆ ಇಲ್ಲ. ಅದನ್ನು ಯಾವ ರೀತಿ ಸರಳೀಕೃತ ಮಾಡ್ಬೋದು, ಅದನ್ನು ಯಾವ ಪರಿಹಾರ ಮಾಡ್ಬೋದು ಅನ್ನೋದು ನೋಡಿಕೊಂಡು ಅದನ್ನು ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಸುರತ್ಕಲ್ ಟೋಲಿನ ಪಾಪದ ಕೂಸು 2012-13 ಆರಂಭ ಆಗಿರೋದು. ವೇಣೂರು ಪೆರ್ಮುಡ ಸೂರ್ಯಚಂದ್ರ ಜೋಡುಕರೆ ಕಂಬಳ ಶನಿವಾರ ನಡೆತೊಂದುಂಡು. ಅಳದಂಗಡಿ ಅರಂತಲ್ದ ತಿಮ್ಮಣ್ಣ ಜಿಲ್ಲೆರು ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ ಸೂರ್ಯಚಂದ್ರ ಜೋಡುಕರೆ ಕಂಬಳ ಉದಿಪನ ಮಲ್ತೆರು. ವೇಣೂರು ಪೆರ್ಮುಡ 30ನೇ ವರ್ಷದ ಜೋಡುಕರೆ ಬಯಲು ಕಂಬಳದ ಉದಿಪನಗೂ ಶನಿವಾರ ಕಾಂಡೆ ಅಟ್ಟಣೆ ಮಲ್ತದಿತ್ತೆರು. ಕಂಬಳ ಸಮಿತಿದ ಗುರ್ಕಾರ್ಯರು ನಿತೀಶ್ ಕೋಟ್ಯಾನ್ ಸುರುತ ಪಾತ್ರ ಪಂಡದು ಉದಿಪನ ಲೇಸಗ ಬತ್ತಿನ ಅಳದಂಗಡಿ ಅರಮನೆತ ತಿಮ್ಮಣ್ಣ ಜಿಲ್ಲೆರು ಆದುಪ್ಪುನ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ ಬೊಕ ಬಿನ್ನೆರೆನು ಅಂಚನೆ ಸರ್ವೇರೆಲ್ಲ ಎತ್ಕೊಂಡೆರು. ವೇಣೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಪುರುಷೋತ್ತಮ ರಾವ್ ಗುರುಕಾರ್ಮಿಡು ಡಾಕ್ಟರ್ ಪದ್ಮಪ್ರಸಾದ್ ಅಜಿಲೆರು ವೇಣೂರು ಪೆರ್ಮುಡ ಜೋಡುಕರೆ ಕಂಬಳನು ಉದಿಪನ ಮಲ್ತೆರು. ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ ಪುರುಷೋತ್ತಮ ರಾವ್ ಇಂಚ ಬಿನ್ನೆರು ಪಾತಿರ್ದು 30ನೇ ವರ್ಷದ ಜೋಡುಕರೆ ಕಂಬಳ ಪೊರ್ಲುಡೆ ನಡಪಡಂದು ಎಡ್ಡೆಪ್ಪು ಬೈಕೀರು. ವಿಜಯರಾಜ ಅಧಿಕಾರಿ ಮಾರುಗುತ್ತು, ಸುರೇಶ್ ಅರಿಗ ಪೆರ್ಮಣ್ಣು ಗುತ್ತು, ರಾಷ್ಟ್ರ ಪ್ರಶಸ್ತಿ ಪಡೆತಿನ ಶಿಕ್ಷಕರು ಪ್ರಭಾಕರ ಹೆಗ್ಡೆ ಹಟ್ಟಾಜೆ ಗುತ್ತು, ವೇಣೂರು ಮಹಾಲಿಂಗೇಶ್ವರ ದೇವಸ್ಥಾನದ ದುಂಬದ ಗುರ್ಕಾರ್ಯರು ಭಾಸ್ಕರ್ ಬಲ್ಯಾಯ, ಧರ್ಮಗುರು KM ಅನೀಫ್ ಸಕಾಫಿ, ಯುವವಾಹಿನಿ ವೇಣೂರು ಘಟಕದ ಗುರ್ಕಾರ್ಯರು ಯೋಗೀಶ್ ಪೂಜಾರಿ ಬಿಕ್ರೊಟ್ಟು, ವೇಣೂರು ಗ್ರಾಮ ಪಂಚಾಯತ್ ದುಂಬದ ಗುರ್ಕಾರ್ಯರು ಸತೀಶ್ ಹೆಗ್ಡೆ, ಕಂಬಳ ಸಮಿತಿದ ಮರ್ಯಾದಿ ಸಲಹೆಗಾರರು ಗಣೇಶ್ ನಾರಾಯಣ ಪಂಡಿತ್, ಗುರು ನಾರಾಯಣ ಸೇವಾ ಸಂಘ ಕುಕ್ಕೇಡಿದ ಗುರ್ಕಾರ್ಯರು ಲಕ್ಷ್ಮಣ ಪೂಜಾರಿ ಕುಕ್ಕೇಡಿ, ಪಡಂಗಡಿ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಶ್ರೀಮತಿ ಮೀನಾಕ್ಷಿ ವೇಣೂರು ದೇವಸ್ಥಾನದ ದುಂಬುದ ಸಮಿತಿ ಸದಸ್ಯರು ವಿಮಲಾ ಚಂದ್ರ ಕೋಟ್ಯಾನ್, ತಾಲೂಕು ಪಂಚಾಯತ್ ದುಂಬದ ಸದಸ್ಯರು ಶ್ರೀಮತಿ ವಿನುಷಾ ಪ್ರಕಾಶ್, ಯುವವಾಹಿನಿ ಕೇಂದ್ರ ಸಮಿತಿ ನಿರ್ದೇಶಕರು ನವೀನ್ ಪೂಜಾರಿ, ಕಂಬಳಕೂಟದ ಪೋಷಕರು ಲೋಕೇಶ್ ಪೂಜಾರಿ ಕೋರ್ಲೋಡಿ, ಕುಕ್ಕಿಡಿ ಪೀರ್ ಉತ್ಪತ್ತಿ ದಕ್ಷಿಣ ಸಂಘದ ನಿರ್ದೇಶಕರಾಯನ ಪುರುಷೋತ್ತಮ್ ಪೂಜಾರಿ ಬುಕ್ಕ, ದಯಾನಂದ ದೇವಾಡಿಗ, ಕಂಬಳ ಸಮಿತಿದ ಪ್ರಧಾನ ಕಾರ್ಯಂತರ ಭರತ್ರಾಜ್ ಪಾಪುದಡಿ ಗುತ್ತು, ಕೋಶಾಧಿಕಾರಿ ಅಶೋಕ ಪಾಣೂರು ಪಾಲ್ದೆತೊಂಡಿರು. ಎಂಗೆಲ್ಲ ಸೀಮೆಡೆ ಸುಮಾರು 30 ವರ್ಷದ ಮಸ್ತ್ ಏಳು ಬೀಳು ಪೂರ ತೂವೊಂದು ಇನ್ನು ಬಾರಿ ಪೊರ್ಲುಡು ಒಂಜಿ ಕಂಬಳ ಒಂದು ಪಂಡ್ರ ಎಂಕ್ಲ ಬಾರಿ ಹೆಮ್ಮೆ ಅಂತ ಮಾತ ದಕ್ಷಿಣ ಕನ್ನಡ ಜಿಲ್ಲೆದ ಮಾತ ದೇವದೇವನ ಅನುಗ್ರಹಡು ನಮ್ಮನ ಈ ಕಲೆವರಿ ಪೋಟ್ ಪಂಡ ಒಂದು ಸದುದ್ದೇಶದಿಯೊಂದು ಇನಿ ದಕ್ಷಿಣ ಕನ್ನಡ ಜಿಲ್ಲೆಡು ಭಾರಿ ಕಂಬಳ ನಮ್ಮ ಆ ಒಂದುಂಡು ಅವಳ ಇನಿ ಕಾಂತಾರ ಸಿನಿಮಾ ಬತ್ತಿ ಬೊಕ್ಕ ನಮ್ಮನ ಭೂತಾಲಯದ ಬಗ್ಗೆಲ ಕಂಬಳದ ಬಗ್ಗೆಲ ಮಸ್ತ್ ಜನ ಫೋನ್ ಮಲ್ತ ಕೇಳಿನ ಪರಿಸ್ಥಿತಿ ಎಂಕ್ಲಿ ಬರ್ತದೆ ದಯ ಪಂಡ ಆ ಕಂಬಳ ಪಂಡ ಹೆಂಚಿನ ದೈವಾರಾಧನೆ ಪಂಡ ಹೆಂಚಿನ ದಕ್ಷಿಣ ಕನ್ನಡ ಜಿಲ್ಲೆದ ಮಾತಾ ವಿಚಾರಲ್ಲ ನಮಕ ಆ ಒಂದು ಫಿಲ್ಮ್ ಬತ್ತನೆ ಹಿಡ್ದಾರ ಮಾತೆಲ್ಲ ತೂದವು ಅಭ್ಯಾಸ ಹಿಡ್ದಾರ ನಮಕ ಇನಿ ಅವು ಆ ವಿಚಾರ ನಮಕ್ ಬತ್ತನೆ ಹಿಡ್ದಾರ ಇನಿ ಬಾರಿ ಪೊರ್ಲುಡು ಕಂಬಳ ಮಲ್ಪನ ಹಿಡ್ದಾರ ನಿಖಲ್ನ ಪೂರ್ಣ ಸಹಕಾರ ಎಂಕ್ಲಿಗೆ ಬೋಡು ಪ್ರತಿ ಒಂದು ವಿಚಾರ ಎಲ್ಲ ಆ ನಮ್ಮನ ಎಂಚೆಂಚಿನ ಮೂಲಕ ಕಂಬಳ ಸಮಿತಿ ದಕ್ಕಲ್ನ ದಕ್ಷಿಣ ಜಿಲ್ಲೆ ಬೊಕ ಉಡುಪಿ ಜಿಲ್ಲೆದ ಒಟ್ಟಿಗೆ ಸೇರಿದಿಪ್ಪಂಚ ಕಮಲ ಸಮಿತಿ ದಕ್ಕಲ್ನ ಒಂದು ಪೂರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಉಂಡ ನಮ್ಮ ಮಾತೆರ್ಲ ಫಾಲೋ ಮಾಡ್ತಾರಂಡ ಈ ಕಂಬಳ ನನಾತ್ ಜೀವ ಕಲೆ ಒರಿದು ಮಿತ್ತಿಗ್ಲ ನಮಕ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಪುದರ್ವರ್ಪ್ಲೆಕ ಪನ್ನೊಂದು ಇತಿಹಾಸ ಪ್ರಸಿದ್ಧವಾದ ವೇಣೂರು ಪೆರ್ಮುಡ ಸೂರ್ಯಚಂದ್ರ ಜೋಡುಕರೆ ಬಯಲು ಕಂಬಳ ಇದರ 30ನೇ ವರ್ಷದ ಸಂಭ್ರಮದಲ್ಲಿ ಇಲ್ಲಿ ಎಲ್ಲರೂ ಒಂದುಗೂಡಿದ್ದಾರೆ. ಗದ್ದೆಯಲ್ಲಿ ಓಡುವಂತಹ ಒಂದು ಸುಂದರವಾದ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಇಲ್ಲಿ ಒಂದುಗೂಡಿದ್ದಾರೆ.
ಇಂದು ಆ ಕಂಬಳ ಕ್ರೀಡೆ ಒಂದು ಕಲೆಯಾಗಿ, ಒಂದು ಸಂಸ್ಕೃತಿಯಾಗಿ ನಮ್ಮ ತುಳುನಾಡಿನಲ್ಲಿ ಇಂದಿಗೂ ಅಳಿದುಳಿಯಬೇಕಾದರೆ ಕೋಣಗಳನ್ನು ಸಾಕುವವರ ಉದಾತ್ತವಾದ ತಾಳ್ಮೆಯ ಆ ಒಂದು ಪರಿಶ್ರಮವಾಗಿದೆ ಈ ಕಂಬಳಗಳು ಇಲ್ಲಿ ನೆಲೆ ನಿಂತಿರುವುದು. ಕೆಲವರು ಅನಿಸ್ಕೊಳ್ಬಹುದು ಕಂಬಳ ಕ್ರೀಡೆಯನ್ನು ಆಯೋಜಿಸುವವರಿಂದಾಗಿ ಇದು ಉಳಿದಿದೆ ಅಂತ. ಆದರೆ ಒಂದು ಮಾತನ್ನು ವ್ಯಕ್ತವಾಗಿ ಹೇಳ್ತಾ ಇದ್ದೇನೆ, ಸ್ವಂತ ಮಕ್ಕಳಿಗಿಂತ ಅತಿ ಹೆಚ್ಚು ಪ್ರೀತಿಸಿ, ಲಾಲಿಸಿ, ಮುದ್ದಿಸಿ ಇಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ನಿರ್ಮಿಸಿಕೊಟ್ಟಿರುವುದು ಈ ಕೋಣಗಳ ಧನಿಕರು ಎಂಬ ಮಾತನ್ನು ನಾವು ಅರ್ಥೈಸಿಕೊಳ್ಬೇಕಾಗಿದೆ. ಹಲವಾರು ವೆಚ್ಚಗಳನ್ನು ಮಾಡಿ, ಖರ್ಚುಗಳನ್ನು ಮಾಡಿ ಇಂಥ ಒಂದು ಕ್ರೀಡೆಗೆ ಸಿದ್ಧರಾಗಿಸುವಂಥ ಅವರ ಮನೋಧೈರ್ಯ, ಅವರ ಛಲ, ಅವರ ಆ ಒಂದು ತ್ಯಾಗ ಇಲ್ಲಿ ನಾವು ಸ್ಮರಿಸಬೇಕಾಗಿದೆ. ಕಂಬಳ ಪಂಡ್ಯಬೆಟ್ಟೆಗೆ ಕೊಂಬು ನೆತ್ತ ಒಂದು ಸಿದ್ಧಾಂತ. ಕೊಂಬು ಪಂಡ ಒಂಜಿ ಗೋಣರಂಜಿನ ರಡ್ಡು ಕೊಂಬು ಇಪ್ಪುಂಡು ಅಂಚನೆ ಕಂಬಳಡೆ ಈ ಕೊಂಬು ಊದಿ ಬೆಟ್ಟೆಗೆ ಆಯ್ತ ಹೆಜ್ಜೆಗೆ ಅನುಸಾರವಾದ ಗೋಣಂಜಿಲು ಆಯ್ತ ಹೆಜ್ಜೆನ ಪಾಡೊಂದು ದುಂಬು ಬರಪಾಗೆ ಯಾನೊಂದು ತೆರಿದಿನ ಆಂಡ ಇನಿ ಕಣ್ಣಾರೆ ತೂಯೆ ಕರಿಸರ್ತಿಲ ತೂಯೆ ಆಂಡ ಆ ಕೊಂಬು ಉರುಪಿ ಬೆಟ್ಟಿಗೆ ಆ ಗೋಣಂಜಲೆ ಐಕ್ಯಾನುಸಾರವಾದ ಐತ ಆ ಸ್ವರಕ್ಕನುಸಾರವಾದ ಹೆಜ್ಜೆನ ಕೊರೊಂದು ಬತ್ತೊಂದುಂಡು ಇದು ನಮ್ಮ ತೆರುಡಾಯಿನ ಪ್ರಥಮವಾದ ಅರಮನೆತನೆ ಗೋಣಂಜಲೆನ ಕರೆಕಿ ಜಪಡಾದರೆ ಇದು ಇಡೀ ನಮ್ಮನ ಕಂಬಳ ಸಮಿತಿಗೆ ನಮ್ಮನ ಜಿಲ್ಲಾ ಸಮಿತಿಗೆ ಒಂಜಿ ಮಲ್ಲ ಪುದರ್ ದಾಯಬಂಡ ಅರಮನೆದ ನಮನ ಸೀಮೆಡೆ ಅರಸಲಿಗೆ ಕೊರ್ಪರಂಚಿತ್ತನ ಒಂಜಿ ಗೌರವ ಅವು ಮಲ್ಲ ಮರ್ಯಾದಿ. ನಮ್ಮ ಜಿಲ್ಲೆದ ಪೊಯ್ಯನು ನಮ್ಮ ಜಿಲ್ಲೆಗೆ ಗಳಸುಡು ರಾತ್ರದ ಪೊರ್ತು ನಮ್ಮ ಜಿಲ್ಲೆದ ಪೊಯ್ಯೆ ಕೇರಳದಂಚಿ ಪೋವೊಂದುಂಡು ಪನ್ಪುನ ಮಾಹಿತಿ ಉಂಡು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ರವಿಕುಮಾರ್ ಎಂ.ಆರ್. ಪಂತೆರು ಆರು ಸುದ್ದಿ ಕೊಟ್ಟಡು ಮಾಧ್ಯಮದಕ್ಲಿನ ಪ್ರಶ್ನೆಲೆಗೂ ಜವಾಬ್ ಕೊಡ್ತೆರು. ಕುಡ್ಲಡು ಜಿಲ್ಲಾಧಿಕಾರಿ ಎಂ ರವಿಕುಮಾರ್ ನಡಪಾಯಿನ ಸುದ್ದಿ ಕೂಟೋಡು ಪೊಯ್ಯೆ ಅಕ್ರಮವಾದ ಬೇತೆ ರಾಜುಲಿಗೂ ಸಾಗಾಂದುಲ್ಲಿರು ಪನ್ಪುನ ವಿಚಾರಗೂ ಸಂಬಂಧ ಸುದ್ದಿ ಮಾಧ್ಯಮದ ಕುಲುಕೆಯನ್ನ ಪ್ರಶ್ನೆಲೆಗೂ ಜವಾಬ್ ಕೊರ್ನ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲೆದ ಪೊಯ್ಯೆ ನಮ್ಮ ಜಿಲ್ಲೆಗೆ ಗಳಸುಡು ಇತ್ತದ ಎನಡ ಉಪ್ಪುನ ಮಾಹಿತಿದ ಪ್ರಕಾರ ನಮ್ಮ ಜಿಲ್ಲೆದ ಪೊಯ್ಯೆ ರಾತ್ರದ ಪುರ್ತು ಕೇರಳದಂಚಿ ಪೋವೊಂದುಂಡು ಪನ್ಪುನ ಮಾಹಿತಿ ಉಂಡು ಪಂಡಿರು ಕರಿನ ಒಂಜು ವಾರದ ದುಂಬು ರಾತ್ರಿ 11 ಗಂಟೆಗೂ ಪೊರ್ತುಡು ಕೇರಳ ಬಾಗುಗೂ ನಮ್ಮ ಕಡಿಡಿದ ಪೊಯ್ಯೆ ದಿಂಜಾಯಿನ ಎತ್ತೋ ಲಾರಿಲು ಬರೊಂದುಲ್ಲ ಅಂದು ತೂಯರೆ ಪೋದಿತ್ತೆ ಅಪಗ ರಡ್ಡು ಮೂಜಿ ಲಾರಿಲು ನಮ್ಮಲ್ ಪಡ್ದು ಕೇರಳದ ಕಡೆಕ್ ಬತ್ತದುಂತಿತ್ತ ಅಂಡ ಅವು ನಿಯಮ ಪಾಲನೆ ಮಲ್ತದನ ಅತ್ತು ಮಲ್ತದ ಜಾಂದ್ ಪಿಂದನರೆ ಪೋತುಜಿ ಈ ದುಂಬು ಪೊಯ್ಯೆ ಸಾಗಾರ ಅಧಿಕೃತ ಲೈಸೆನ್ಸ್ ಕೊಡ್ದಿತ್ತಂಡ ಅಂಚಿನ ಸಂದರ್ಭ ಇಂಕ್ಲೆಗ್ ತನಿಖೆ ಮಲ್ಪರೆ ಅವಕಾಶ ಇಜ್ಜಿ ನನ್ನ ಮಿತ್ತು ಜಿಲ್ಲೆಡ್ ಅಕ್ರಮ ಕೇಸು ತೋಜಿದ ಬತ್ತಂಡ ಅಂಚಿನಕ್ಲಿನ ಮಿತ್ತು ಕಠಿಣ ಕಾನೂನು ಕ್ರಮ ದೆತ್ತನು ಒಂದ್ ಜಿಲ್ಲಾಧಿಕಾರಿ ಎಂ ರವಿಕುಮಾರ್ ಪಂಡಿರು. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಮರಳು ಇದೆಯೋ ಆ ಮರಳನ್ನ ನಮ್ಮ ಜಿಲ್ಲೆಯ ಉತ್ಪಾದನೆಗೆ ಉಪಯೋಗಕ್ಕೆ ಬಳಸ್ಕೊಳ್ಬೇಕು. ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿಯಲ್ಲಿ ಕೆಲವು ಭಾಗಗಳಲ್ಲಿ ರಾತ್ರಿ ವೇಳೆಯಲ್ಲಿ ನಮ್ಮ ಜಿಲ್ಲೆಯ ಮರಳು ಕೇರಳಕ್ಕೆ ಹೋಗ್ತಾ ಇದೆ ಅಂತೇಳಿ ನನಗೂ ಕೂಡ ಮಾಹಿತಿ ಇದೆ. ನಾನು ಆ್ಯಕ್ಚುಲಿ ಕಳೆದ ಒಂದು ವಾರದ ಹಿಂದೆ ರಾತ್ರಿ ಒಂದು 11 ಗಂಟೆಯ ಸಮಯದಲ್ಲಿ ಕೇರಳ ಭಾಗಕ್ಕೆ ಹೋಗಿದ್ದೆ. ನಮ್ಮ ಜಿಲ್ಲೆಯಿಂದ ಎಷ್ಟು ಮರಳು ಗಾಡಿಗಳು ಬರ್ತವೆ ಅಂತೇಳಿ ನೋಡಲಿಕ್ಕೆ. ನಾನು ಕೂಡ
ಆದರೆ ಕೇರಳ ಒಳಗಡೆ ನಿಂತು ನಮ್ಮ ಜಿಲ್ಲೆಯಿಂದ ಬರ್ತಕ್ಕಂಥದ್ದನ್ನು ನೋಡಿದಂಥ ಸಂದರ್ಭದಲ್ಲಿ ಖಂಡಿತವಾಗಿ ರಾತ್ರಿ ನಾನು 1 ಗಂಟೆ ಅವಧಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು 2 ರಿಂದ 3 ಗಾಡಿ ಹೋಗಿದ್ದನ್ನು ನಾನು ಕಂಡಿದ್ದೀನಿ. ಅದು ಲೀಗಲ್ಲ ಇಲ್ಲೀಗಲ್ ಅಂತ ನಾನು ಚೆಕ್ ಮಾಡಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ನಾನು ಇಲ್ಲಿ ಲೀಗಲೈಸ್ಡ್ ಪರ್ಮಿಟ್ಸ್ ಅನ್ನ ಆಥರೈಸೇಷನ್ ಮಾಡಿದ ನಂತರ ತದನಂತರ ಆ ಮರಳು ಹೋದಂಥ ಸಂದರ್ಭದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ರಾಜ್ಯಡು ಇಂಧನ ಇಲಾಖೆಡ್ದು ಹೊಸ ಸುಧಾರಣೆ ಮಲ್ಪುನ ಮಲ್ಲ ಪ್ರಯತ್ನ ಬಿಜೆಪಿ ಸರ್ಕಾರದ್ದು ಮಲ್ತೊಂದುಂಡು ಇಂಧನ ಮಂತ್ರಿ ವಿ ಸುನೀಲ್ ಕುಮಾರ್ ಪಂತೆರ್ ಆರ್ ಈ ಬಗೆಟ್ಟು ಸುದ್ದಿಗೋಟೋಡು ಪಾತಿರ್ದರು. ರಾಜ್ಯದ ಇಂಧನ ಮಂತ್ರಿ ವಿ ಸುನೀಲ್ ಕುಮಾರ್ ಸುದ್ದಿಗೋಟೋಡು ಪಾತಿರ್ದು ರಾಜ್ಯಡು ಇಂಧನ ಇಲಾಖೆಡು ಹೊಸ ಸುಧಾರಣೆ ಮಲ್ಪುನ ಮಲ್ಲ ಪ್ರಯತ್ನ ಬಿಜೆಪಿ ಸರ್ಕಾರದ್ದು ಆವೊಂದುಂಡು. ಇಲಾಖೆಡು ನಷ್ಟ ಉಂಡಾವೊಂದುಪ್ಪುನ ವಿಚಾರಲಿನು ನಾಡು ಪತ್ತದು ನಷ್ಟ ಸರಿಮಲ್ತೊನ್ನ ಕೆಲಸ ಆವೊಂದುಂಡು. ಮಾಮಲ್ಲ ಕಂಪನಿದ ಒಟ್ಟುಗು ಪಾತ್ರಕತೆ ನಡಪಾದು ಸುಧಾರಣೆ ಕಾಣೊಂದುಂಡು ಪಂಡಿರು. ಇಂಧನ ಇಲಾಖೆ ಕರೆಂಟ್ ಬಿಲೆನು ಕಮ್ಮಿ ಮಲ್ಪರೆ ಚಿಂತನೆ ನಡಪಾದುಂಡು. ಹೆಸ್ಕಾಂ KRECಡ್ ಈ ದುಂಬೆ ಬೇಡಿಕೆ ದೀತುಂಡು. ರಾಜ್ಯಡು ಎಲ್ಪ ಪೈಸೆಡು ₹2 ಮುಟ್ಟ ಕಮ್ಮಿ ಮಲ್ಪರೆ ಚಿಂತನೆ ನಡೆತದುಂಡು. ಜನದೋಸ್ತಿ ಆಡಳಿತ ಮಲ್ಪರೆ ದುಂಬು ಬೈದಾಂದು ಮಂತ್ರಿ ಸುನೀಲ್ ಕುಮಾರ್ ಪಂಡಿರು. ಈಗಾಗಲೇ ರಾಜ್ಯದಲ್ಲಿ ಇಂಧನ ಇಲಾಖೆಯಲ್ಲಿ ಹೊಸ ಸುಧಾರಣೆಗಳನ್ನು ಮಾಡುವಂಥ ದೊಡ್ಡ ಪ್ರಯತ್ನವನ್ನು ನಮ್ಮ ಕಾಲಾವಧಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ. ಯಾವುದು LND ಲಾಸ್ಗಳಾಗ್ತಾ ಇತ್ತು ಅದನ್ನು ಪತ್ತೆ ಮಾಡಿ ಆ ನಷ್ಟವನ್ನು ಸರಿದೂಗಿಸಿಕೊಳ್ಳುವಂಥದ್ದು ಮತ್ತು ನಷ್ಟವನ್ನು ಕಡಿಮೆ ಮಾಡುವಂಥ ಒಂದು ಒಳ್ಳೆಯ ಪ್ರಯತ್ನ ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಕಂಪನಿಗಳ ಜೊತೆಗೆ ಮಾತುಕತೆಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಂದನಶೀಲವಾದಂಥ ಮುಖ್ಯಮಂತ್ರಿ, ಎಲ್ಲ ಇಲಾಖೆಗಳಲ್ಲಿ ಸುಧಾರಣೆಗಳನ್ನು ಆಗಬೇಕು ಅಂತೇಳಿ ಮುಖ್ಯಮಂತ್ರಿ ಬಯಸ್ತಾ ಇರುವಂಥವ್ರು. ಈ ಹಿನ್ನೆಲೆಯಲ್ಲಿ ಇಂಧನ ಇಲಾಖೆಯ ಶುಲ್ಕವನ್ನು ಕಡಿಮೆ ಮಾಡಬೇಕು, ಟ್ಯಾರಿಫನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಚಿಂತನೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಎಸ್ಕಾಂಗಳು ಈಗಾಗಲೇ KRCA ಮುಂದೆ ಹೋಗಿದೆ. ಇನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಅಂತಿಮವಾದಂಥ ತೀರ್ಮಾನವನ್ನು ನಾವು ತೆಗೆದುಕೊಳ್ಳೋಣ. ಈಗಾಗಲೇ ಆಗಿದೆ. ಎಸ್ಕಾಂನವರು 70 ಪೈಸೆದಿಂದ ₹2 ತನಕ ಕಡಿಮೆ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಒಟ್ಟು ಇದರ ಅರ್ಥ ಏನು ಅಂತ ಕೇಳಿದರೆ, ನಮ್ಮದು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಒಂದು ಜನಸ್ನೇಹಿಯಾದಂಥ ಆಡಳಿತವನ್ನು ಬೇರೆ ಬೇರೆ ಹಂತಗಳಲ್ಲಿ ಕೊಡ್ತಾ ಇದೆ. ಸರಬರಾಜು ಮತ್ತು ಹೊಸ ಸ್ಟೇಷನ್ಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಈ 1 ವರ್ಷದ ಅವಧಿಯಲ್ಲಿ 100ಕ್ಕೂ ಹೆಚ್ಚು ಸಬ್ಸ್ಟೇಷನ್ಗಳನ್ನು ಉನ್ನತೀಕರಣಗೊಳಿಸುವಂಥದ್ದು, 40ಕ್ಕೂ ಹೆಚ್ಚು ಹೊಸ ಸ್ಟೇಷನ್ಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅದರ ಮುಂದುವರಿದ ಭಾಗ ಆ ಎಲ್ಲ ಲಾಸ್ಗಳನ್ನು ಕಡಿಮೆ ಮಾಡಿಕೊಂಡು ಗ್ರಾಹಕರಿಂದ ಇನ್ನಷ್ಟು ಜನಸ್ನೇಹಿ ಆಗಬೇಕು ಅನ್ನೋಂಥ ಪ್ರಯತ್ನದ ಹಿನ್ನೆಲೆಯಲ್ಲಿ ನಾವು ಟ್ಯಾರಿಫನ್ನು KRC ಮುಂದೆ ಕೊಟ್ಟಿದ್ದೇವೆ. ಅಂತಿಮ ತೀರ್ಮಾನವನ್ನು KRC ತೆಗೆದುಕೊಂಡು FIRಗಳಾಗಿದೆ. ನಮ್ಮ ಇಲಾಖೆಯ ತಪ್ಪುಗಳು ಆ ರೀತಿ ಆಗಿದೆ ಅಂತಾದರೆ ಖಂಡಿತ ಅದಕ್ಕೆ ಪರಿಹಾರವನ್ನು ಕೊಡ್ತೇವೆ. ಯಾವುದೇ ಅವಘಡಗಳಾಗಬಾರ್ದು ಅನ್ನುವಂಥ ಎಲ್ಲ ಎಚ್ಚರಿಕೆಗಳನ್ನು ಪದೇ ನಾವು ತೆಗೆದುಕೊಳ್ತಾನೆ ಇದ್ದೇವೆ. ಅದನ್ನು ಮೀರಿ ಈ ರೀತಿಯಾದಂಥ ಘಟನೆಗಳಾಗಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ. ಈ ರೀತಿ ನಮ್ಮ ಇಲಾಖೆಯ ತಪ್ಪಿನಿಂದ ಯಾವ್ದಾದ್ರು ಅವಘಡಗಳಾಗಿದ್ದರೆ ಖಂಡಿತ ಅದಕ್ಕೆ ಸೂಕ್ತ ಪರಿಹಾರವನ್ನು ನಾವು ಕೊಡ್ತೇವೆ. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಡು ತುಳು ನಾಟಕೋತ್ಸವ ನಡೆತುಂಡು. ಶ್ರೀ ದತ್ತ ಮಹಾಯಾಗ ಸಪ್ತಾಹದ ಪೊರ್ತುಡು ಶ್ರೀ ಗುರುದೇವಾನಂದ ಸ್ವಾಮೀಜಿ ಒಡಿಯೂರು ತುಳು ನಾಟಕೋತ್ಸವ ಉದೀಪನ ಮಲ್ತಿರು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಡು ನಡತೊಂದಿಪ್ಪುನ ದತ್ತ ಮಹಾಯಾಗ ಸಪ್ತಾಹದ ಪೊರ್ತುಡು ಒಡಿಯೂರು ತುಳು ನಾಟಕೋತ್ಸವ ಅಟ್ಟಣೆ ಮಲ್ತಿದರು. ಗುರುವಾರ ನಡತಿನ ಉದೀಪನ ಕಾರ್ಯಕ್ರಮಟ್ಟು ನಾಟಕೋತ್ಸವ ಸಮಿತಿದ ಸಂಚಾಲಕಿಯರು ಕದ್ರಾ ನವನೀತ ಶೆಟ್ರು ಸುರುತ ಪಾತ್ರ ಪಂಡದು ನಾಟಕ ಕೂಟಲು ಬತ್ತಿ ಬೊಕ್ಕ ಪ್ರಾದೇಶಿಕ ನಾಟಕಲು ಕಮ್ಮಿಯ ಒಂದು ಪೋಂಡು ಇಂದೆಟ್ಟು 17 ನಾಟಕ ಕೂಟದ ಕುಲು ಪಾಲ್ದೆತ್ತುಂಬೇರು. ಒಡಿಯೂರು ಕ್ಷೇತ್ರಡು ಎಂಕ್ಲೆಗ್ ಪ್ರದರ್ಶನಗೂ ಅವಕಾಶ ತಿಕ್ಕಿನವು ಯೋಗ್ಯ ಅಂದು ಪಂಡಿರು. ಶ್ರೀ ಗುರುದೇವಾನಂದ ಸ್ವಾಮೀಜಿ ಒಡಿಯೂರು ತುಳುನಾಟಕೋತ್ಸವ ಉದೀಪನ ಮಲ್ತದು ಆಶೀರ್ವಚನ ಕೊರಿಯರು. ಸೂತ್ರಧಾರನು ಮರತುಂಡ ಜೀವನ ನಾಟಕ ಪೊರ್ಲಾಯರೆ ಸಾಧ್ಯ ಇಜ್ಜಿ ಅಂತರಂಗ ಬಹಿರಂಗದ ಸೂತ್ರಧಾರೆ ಒರಿಯೇನೆ ಸಂಸ್ಕೃತಿನ ತೋಜವನ ಕೆಲಸ ಈ ನಾಟಕಲಿಡ್ದ ಆಯರ ಸಾಧ್ಯ ಉಂಡು ಸ್ವಾಮೀಜಿ ಪಂಡಿರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದುಂಬುದ ಗುರುಕಾರ್ಯರಿ ಸಿ ಭಂಡಾರಿ ಪಾತೆರ್ದು ತುಳು ಸಂಸ್ಕೃತಿ ಒರಿಪೆರೆ ಒಡಿಯೂರು ಕ್ಷೇತ್ರ ಪುಣೆ ಒಂದುಂಡು. ತುಳು ಭಾಷೆದ ಬುಳಿಚಿಲಿಗು ನಾಟಕಗಾರರಿನ ಕೊಡುಗೆ ದಿಂಜ ಉಂಡು. ಮಾತೆರ್ನೊಲ್ಲ ಸಾಯುಡು ತುಳು ಭಾಷೆದ ಬುಳಿಚಿಲು ನನಲ ತಾವಡಂದು ಪಂಡಿರು. ಸಾಧ್ವಿ ಮಾತಾನಂದಮಯಿ, ಉದ್ಯಮಿ ವಾಮಯ್ಯ ಬಿ ಶೆಟ್ಟಿ, ಚೆಂಬೂರು ಬೊಂಬಾಯಿ, ಚಂದ್ರಹಾಸ್ ಶೆಟ್ಟಿ ರಂಗೋಲಿ, ಒಡಿಯೂರು ವಿವಿಧೋದ್ದೇಶ ಸಹಕಾರ ಸಂಘದ ಗುರುಕಾರ್ಯರು ಎ ಸುರೇಶ್ ರಾಯ್, ಸಂತೋಷ್ ಭಂಡಾರಿ ಕಾರ್ಯಕ್ರಮಟ್ಟು ಪಾಲ್ದೆತ್ತುಂಡಿರು. ಯಶವಂತ ವಿಟ್ಲ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಒಡಿಯೂರುಡು ಏಪಲ ತುಳುತ ಕಾರ್ಯಕ್ರಮ ಆವೊಂದು ಪುಣು ತುಳು ಭಾಷೆದ ಒಂಜಿ ಬುಲೆಚಿಲು, ತುಳು ಭಾಷೆದ ಒಂಜಿ ಸಂಸ್ಕೃತಿ, ತುಳು ಭಾಷೆದ ಒಂಜಿ ಸಂಸ್ಕೃತಿದ ಒರಿಪವರೆ ಬೋಡಾದು ಸ್ವಾಮೀಜಿ ಏತು ವರ್ಷೋಡ್ದಿಂಚಿ ಸುಮಾರು 23 ವರ್ಷೋಡ್ದಿಂಚಿ ಬೇತೆ ಬೇತೆ ತುಳುತ ಕಾರ್ಯಕ್ರಮಗಳನ್ನು ಮಲ್ತೊಂದುಲ್ಲೇರು.
ಈ ಒಂಜಿ ಕುಗ್ರಾಮನು ಒಂಜಿ ಸುಗ್ರಾಮ ಮಲ್ಪನ ಅಂಚಿನ ಒಂಜಿ ವ್ಯಕ್ತಿ ಒಂಜಿ ಆನ ಧೈರ್ಯೋಡು ಪನೊಲಿ ಬನ್ನಾಗ ಒಂಜಿ ಧಾರ್ಮಿಕ ಕ್ಷೇತ್ರೋಡು ತುಳು ಭಾಷೆದ ಬುಲೆಚಿಲ್ಗ್ ತುಳು ಭಾಷೆದ ಸಂಸ್ಕೃತಿದ ಬುಲೆಚಿಲ್ಗ್ ಈ ಒಂಜಿ ಕ್ಷೇತ್ರೋಡು ಕೊರ್ಪುನಾಥ ಪ್ರೋತ್ಸಾಹ ಬೇತ ಓಲ್ಲ ಇಜ್ಜಿಂದು ಪಂಡಾಂಡ ಅವು ತಪ್ಪಾವಂದು ಪಂಡದ ನೆನ್ವೆನ್. ಈ ನಾಟಕದ ಒಳಗಡೆ ದಾಯಿಗೆ ಪಂಥ ಅಂದು ಒಂಜಿ ಬರು ಪಂಥ ಬದುಕಲ ಒಂಜಿ ಪಂಥನೇ ನಮ್ಮ ಬದುಕದ ಪಂಥ ಎಂಚ ಅಂದ್ಕೊಂಡ ಉಳಾಯ್ದಲ್ಲ ಪಿದಾಯ್ದಲ್ಲ ಒಯ್ಪು ಒಂಜಿ ಲೌಕಿಕದ ಒಯ್ಪು ನೆನೊಂಜಿ ಅಲೌಕಿಕದ ಒಯ್ಪು ಅವಳು ಒಂಜಿ ರೀತಿ ಲೈಟ್ ಸ್ಪರ್ಧೆನೇ ಕೆಲವು ಸರ್ತಿ ಪಿದೈಗು ಅಂತೆ ಪಂತೋಡು ಗೆಲ್ಪಣೆ ಎಂದು ಉಂಡು ಕೆಲವು ಉಳೈ ಗೆಲ್ಕಾಯಿ ಆಪಣೆ ಎಂದು ಉಂಡು ನಿಜವಾದ ನಮ್ಮ ಪಿದೈ ಗೆಲ್ಕಾಯ್ದ ಒಟ್ಟಿಗೆ ಉಳೈಲ ಗೆಲ್ಕಾಯಿ ಆವೋಡು ನಂಗೆ ಐನು ಆಧ್ಯಾತ್ಮ ಅಂದು ಪಂಡೇರು ಅವು ತಿಳುವಳಿಕೆ ಎಂದು ಪಂಡೇರು ಐನು ಅರಿವು ಒಂದು ಪಂಡೇರು ಅವು ನಂಗೆ ನಿಜವಾದ ಆ ಗೆಲ್ಕಾಯಿ ಆವೋಡು ನಮ್ಮಡ ಈ ಪಿದೈದ ನಾಟಕ ಪಂಥ ದಾಯಿ ಎಂದು ತೂಂಡ ಕಲಾವಿದಡೆ ಎತ್ತಿನಂಚಿನ ಕೆಲವು ಪ್ರತಿಭೆಗಳು ಅವು ನೆನಾತ್ ದಿಂಜಿದು ಬರಡು ನೆನಾತ್ ಅರಳೋಡು ಜನಕ್ಲೆಗೆ ಎತ್ತೊಡಿ ಇಂಪಿನ ಬಗ್ಗೆಕ್ಕೆ ಈ ಒಂಜಿ ನಾಟಕೋತ್ಸವ ಇಂಪಿನ ಒಂಜಿ ಪುದಾರ್ಡು ಒಂಜಿ ಉಚ್ಚಾಯನೆ ಎಂದು ಏನೇ ನಾಟಕ ಅಂದು ಬಂಡಿ ಬೆಟ್ಟಿಗೆ ಒಂಜಿ ನಮ್ಗೆ ತೋಜುನಂಚಿನ ಪಿದೈದ ನಾಟಕ ನಮ್ಮ ತೆಲಿಕೆಗೆ ಇಜಿನೊಂಜಿ ಎಲ್ಲಿಗೆ ಮಸ್ಕ್ರಿ ಮನ್ಪಣೆ ಎಂದು ಉಂಡತ ನಾಟಕ ಮಲ್ತೆ ಮಾರಾಯ ಅಂತ ಇಂಚಲು ನಾವು ನಾಟಕ ನಿಜರ್ತುಡ ಎಂಚ ಒಳ್ಳೆಯಿಂದ ಅವು ನಾಟಕ ಅಪಗ ಬದುಕದ ನಾಟಕ ಅಂದು ಒಂಜಿ ಉಂಟು ಜೀವನ ನಾಟಕ ಅಂತ ನಮ್ಮ ಸೋಪ್ನ ಹೇಳು ಗೊತ್ತುಂಡ ಸೂತ್ರಧಾರನ ಮರತ್ತನಂದಾಂಡ ನಾಟಕ ಪೊರ್ಲಾಪುಚಿ ಸೂತ್ರಧಾರನ ಮರತ್ತನ ಜೀವನ ನಾಟಕಲ ಸರಿ ಆಪುಚಿ ಐಟ್ ಗೆಂದೆರೆ ಸಾಧ್ಯಜ್ಜಿ ಅವಾಗ ನಮ್ಮ ದಿಟ್ಟಿ ಓಡು ಪೋಡೊಂದು ಕೆಂಡ ಸೂತ್ರಧಾರನ ಹಂಚಿಪ್ಪೋಡು ಆ ಸೂತ್ರಧಾರ ಎಂಚ ಸೂಚನೆ ಕೊರ್ಪೇನ ಆ ಮೂಲಕ ಆ ಪಾತ್ರಗೂ ಜೀವದಿಂಜಾಂಡ ಮಾತ್ರ ಅವು ನಾಟಕ ಆಪುಂಡು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ನಾನಿಲೆಟ್ ಭ್ರಮರ ಇಂಚರ ನುಡಿಪರ್ಬ ಮೂಜಿ ದಿನದ ಕಾರ್ಯಕ್ರಮ ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್ ಗುರ್ಕಾರ್ಮಿಡು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪದವಿ ಪೂರ್ವ ಕಾಲೇಜಿದ ಶ್ರೀ ವಿದ್ಯಾಸಭಾ ಭವನೋಡು ನಡೆತುಂಡು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ನಾನಿಲೆಟ್ ಭ್ರಮರ ಇಂಚರ ನುಡಿಪರ್ಬ ಮೂಜಿ ದಿನದ ಕಾರ್ಯಕ್ರಮ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪದವಿ ಪೂರ್ವ ಕಾಲೇಜಿದ ಶ್ರೀ ವಿದ್ಯಾಸಭಾ ಭವನೋಡು ನಡೆತುಂಡು. ನುಡಿಪರ್ಬ ಉದಿಪನ ದುಂಬತ್ತ ಮೆರವಣಿಗೆ ಅಟ್ಟಣೆ ಮಲ್ತದಿತ್ತರು. ಹಿರಿಯ ವಿದ್ವಾಂಸರು ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್ ಗುರ್ಕಾರ್ಮಿಡ್ ಶಾಸಕರು ಉಮಾನಾಥ ಕೋಟ್ಯಾನ್ ಭ್ರಮರ ಇಂಚರ ನುಡಿಪರ್ಬ ಉದಿಪನ ಮಲ್ತದ ನುಡಿಪರ್ಬ ಉದ್ದೇಶಿಸಾದ ಪಾತಿರಿಯರು. ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್ ಗುರ್ಕಾರ್ಮಿದ ಭಾಷಣ ಮಲ್ತದ ನಮ್ಮ ಭಾಷೆಡು ನಮ್ಮ ಪಾತಿರಂಡ ಭಾಷೆ ಬುಳಿವುಂಡು ಭಾಷೆಗಳ ಸುನ ನಮೂನೆಡು ಗುಮನ ಇತ್ತಂಡ ಅವೇ ನುಡಿಪರ್ಬ ಅಂತ ಪಂಡೇರು. ಅಗರಿ ರಾಘವೇಂದ್ರ ರಾವ್ ಭಗವದ್ಗೀತೆ ಇತ್ತಿನ ಪಲ್ಲಂಕೆಗೆ ಚಾಲನೆ ಕೊರಿಯರು. ವಸ್ತು ಪ್ರದರ್ಶನ ಉದಿಪನಾಡು. ಸಾಹಿತ್ಯ ಪಂತುಲಿಡ್ ಗಿಂದಿನಕ್ಲೆಗೆ ನಾಮಪಟ್ಟಣ ಕಾರ್ಯಕ್ರಮವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಗುರ್ಕಾರ್ಯರು ಡಾಕ್ಟರ್ ಎಂಪಿ ಶ್ರೀನಾಥ್ ನಡಪಾದ ಕೊರಿಯರು. ಬೂಕದ ಮರೊಡ್ದು ಬೂಕದೆತ್ತದು ಈ ಕಾರ್ಯಕ್ರಮಗೂ ಚಾಲನೆ ಕೊರಿಯರು. ಕಟೀಲು ವಾಸುದೇವ ಆಸರಣ್ಣ ಸಮ್ಮೇಳನ ಉದ್ದೇಶಿಸಾದ ಪಾತಿರಿಯರು. ನುಡಿಪರ್ವದ ಈ ದುಂಬದ ಗುರ್ಕಾರ್ಯರು ಶ್ರೀಧರ ಡಿಎಸ್ ಸುರುತ ನುಡಿಪರ್ಬದ ಬಗೆಟ್ ಪಾತಿರದು ಕಟೀಲು ಪರಿಸರದ ಶಾಲೆಲಿಡು ಯಕ್ಷ ಶಿಕ್ಷಣಗೂ ಸರಿಯಾಯಿನ ವ್ಯವಸ್ಥೆ ಮಲ್ಪೊಡೊಂದು ಪಂಡಿರು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಇಂಚರ ನೆಂಪದ ಸಂಚಿ ಬಿಡುಗಡೆ ಮಲ್ತದು ಪಾತಿರಿಯರು. ಉದ್ಯಮಿ ಬೊಂಡಾಲ ಸುಚಿದಾನಂದ ಶೆಟ್ಟಿ ಬಿಪಿನ್ ಚಂದ್ರ ಶೆಟ್ಟಿ ಕೊಡೆತ್ತೂರು ಗುತ್ತು ಉಪನ್ಯಾಸಕಿ ಶೈಲಜಾ ದಿವಾಕರ್ ಪರ ವಿದ್ಯಾರ್ಥಿ ಸಂಘದ ಗುರ್ಕಾರ್ಯರು ಲೋಕಯ್ಯ ಸಾಲಿಯನ್ ಕೊಂಡೇಲ ಕಟೀಲ ಅನಂತ ಪದ್ಮನಾಭ ಆಸರಣ್ಣ ಕಟೀಲ ಹರಿನಾರಾಯಣ ದಾಸ ಆಸರಣ್ಣ ಕಟೀಲ್ ದೇವಸ್ಥಾನದ ವಿಶೇಷಾಧಿಕಾರಿ ಮೋಹನ್ ರಾವ್ ಪಾಲ್ದೆತ್ತೊಂಡಿರು. ಕಟೀಲ್ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ಕುಸುಮಾವತಿ ಸುಲ್ಮಿಸಂದಾಯರು. ಸಂತೋಷ್ ಆಳ್ವ ಕಾರ್ಯಕ್ರಮ ಸುಧಾರ್ಥ ಕೊರಿಯರು.
ಕನ್ನಡದ ಶಾಲೆಯಲ್ಲೂ ಅವಕಾಶಗಳಿದ್ದಾವೆ. ಅವಕಾಶಗಳನ್ನು ಕೊಡತಕ್ಕಂತಹ ಮಾನಸಿಕತೆಗಳು ಬೇಕು. ಅದಕ್ಕೆ ಹೇಳಿದೆ, ಇವತ್ತು ಭ್ರಮರ ಇಂಚರದ ಮುಖಾಂತರ, ನುಡಿ ಹಬ್ಬದ ಮುಖಾಂತರ ಕನ್ನಡ ಶಾಲೆಗಳಲ್ಲಿ ಪ್ರೇರಣೆ ಕೊಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಕಟೀಲಿನ ಈ ಸಂಸ್ಥೆಯಲ್ಲಿ ಆಗಿದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ದೇಶ ಎಷ್ಟು ಸುಂದರವಾಗಿರ್ತಕ್ಕಂಥದ್ದು ಅಂತ ಕವಿ ಹೇಳ್ತಾನೆ. ಚಂದನ್ ಹೇ ಇಸ್ ದೇಶ್ ಕಿ ಮಾಟಿ, ತಪೋಭೂಮಿ ಹರ್ ಗ್ರಾಮ ಹೇ, ಹರ್ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ್ ಹೇ. ಈ ದೇಶದ ಪ್ರತಿಯೊಂದು ಗ್ರಾಮಗಳು ಅದ್ಭುತವಾಗಿರ್ತಕ್ಕಂಥ ಗ್ರಾಮಗಳು. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳ ಹೃದಯದಲ್ಲಿ ಮತ್ತು ರಾಮ ಮತ್ತು ಸೀತೆ ಇದ್ದಾರೆ. ಹೇಳಿದ್ರೆ ಆ ಮಕ್ಕಳಲ್ಲಿ ರಾಮ ಮತ್ತು ಸೀತೆಯನ್ನ ಹುಡುಕಿದ್ರೆ ಆ ಮಕ್ಕಳು ಎಷ್ಟು ಎತ್ತರಕ್ಕೂ ಏರಬಲ್ಲರು ಅನ್ನುವಂಥದ್ದನ್ನು ತೋರಿಸಿದ್ದಾರೆ. ನನಗನ್ನಿಸಿದೆ ಕಟೀಲು ದೇವಸ್ಥಾನ ಭ್ರಮರ ಇಂಚರದ ಮುಖಾಂತರ ರಾಮ ಮತ್ತು ಸೀತೆಯರ ನಿರ್ಮಾಣದ ಕಾರ್ಯವನ್ನು ಮಾಡ್ತಾ ಇದೆ. ರಾಮ ಮತ್ತು ಸೀತೆಯರ ನಿರ್ಮಾಣದ ಕಾರ್ಯವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳು ಮತ್ತು ಈ ಕಾಲೇಜಲ್ಲಿ ಕಲಿತಂತ ಹಿಂದಿನ ವಿದ್ಯಾರ್ಥಿಗಳು ಹೊರಗಿನವರನ್ನು ಯಾರನ್ನು ಸೇರಿಸದೆ ಬಹಳ ವ್ಯವಸ್ಥಿತ ರೀತಿಯಲ್ಲಿ ವಿದ್ಯಾರ್ಥಿಗಳಿಂದಲೂ ಇಂಥ ಒಂದು ಕಾರ್ಯಕ್ರಮ, ಒಂದು ಶೋಭಾಯಾತ್ರೆ ಅಥವಾ ದಿಬ್ಬಣವನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಇವತ್ತು ಕಟೀಲು ಕಾಲೇಜಿನ ಆಡಳಿತ ಮಂಡಳಿ ತೋರಿಸಿಕೊಟ್ಟಿದೆ. ಇವತ್ತು ಈ 3 ದಿನಗಳ ಕಾಲ ನಡೆಯತಕ್ಕಂಥ ಈ ಒಂದು ನುಡಿ ಹಬ್ಬ ನಿಜವಾಗಿಯೂ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಸಂಶೋಧನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ನೀವು ಒಳಗೆ ಹೋಗಿ ನೋಡಿದಾಗ ಅಲ್ಲಿರುವಂತಹ ಪ್ರಾಚೀನ ವಸ್ತುಗಳು ಪ್ರತಿಯೊಂದು ನಿಮಗೆ ಪಾಠ ಮಾಡ್ತದೆ, ಪ್ರತಿಯೊಂದು ನಿಮಗೆ ಕಥೆ ಹೇಳ್ತದೆ, ಪ್ರತಿಯೊಂದು ನಿಮ್ಮ ಮೆದುಳಿಗೆ ಮೇವನ್ನು ಕೊಡುವಂತಹ ವಸ್ತುಗಳಿದೆ. ಇದು ಯಾಕೆ, ಇದು ಏನು ಅಂತ ನೀವು ತಿಳ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಅಡಿಯಲ್ಲಿ ಆಸಕ್ತಿಯಲ್ಲಿ ನೀವು ಅದನ್ನು ನೋಡಬೇಕು ಮತ್ತು ಅದರ ಬಗ್ಗೆ ತಿಳ್ಕೊಳ್ಬೇಕು. ನಾನು ಯಾವಾಗಲೂ ಹೇಳ್ತೇನೆ, ಪ್ರತಿಯೊಂದು ಮಗುವಿಗೂ ಒಂದೊಂದು ಪ್ರತಿಭೆ ಇರ್ತದೆ. ಆ ಪ್ರತಿಭೆಯನ್ನು ಹೊರಗೆ ತರುವಂತಹ ಪ್ರಯತ್ನ ಯಾವುದು ಅಂತ ಕೇಳಿದ್ರೆ ಇದೇ ಅವಕಾಶಗಳು ನಿಮಗೆ ಸಿಕ್ಕಾಗ ನಿಮ್ಮ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಒಂದು ವಿಪುಲವಾದಂತಹ ಅವಕಾಶ ನಿಮಗೆ ಸಿಗ್ತದೆ. ಭ್ರಮರದಲ್ಲಿ ಯಾವತ್ತೂ ಬರುವ ಝೇಂಕಾರ ಓಂಕಾರವನ್ನು ಹೋಲ್ತದೆ, ಶ್ರುತಿಬದ್ಧವಾಗಿರ್ತದೆ. ಶ್ರುತಿ ಎನ್ನುವುದಕ್ಕೆ ಶಬ್ದ ಅಂತ ತಿಳಿದವರು ಅರ್ಥ ಹೇಳಿದರು. ಆ ಶಬ್ದ ಹೇಳಿದರೆ ಅಕ್ಷರ, ಅದು ನಾಶವಾಗದ್ದು ಎನ್ನುವಂತಹ ಅರ್ಥವನ್ನು ಇಟ್ಟುಕೊಂಡ್ರೆ, ನಾಶವಾಗದ್ದು ಯಾವುದುಂಟೋ ಅದನ್ನು ಸರಿಯಾಗಿ ರಾಗ ತಾಳ ಲಯಗಳಿಂದ ಹೇಳಿದರೆ ಅದು ಇಂಚರವಾಗ್ತದೆ. ಆದ್ದರಿಂದ ಆ ಭ್ರಮರದಿಂದ ಇಂಚರ ಹೊಡುತ್ತದೆ ಎನ್ನುವ ದೃಷ್ಟಿಯಿಂದ ಭ್ರಮರ ಇಂಚರ ಎನ್ನುವಂತಹ ಹೆಸರನ್ನು ಕೊಟ್ಟಿದ್ದೇವೆ ಈ ನುಡಿ ಹಬ್ಬಕ್ಕೆ. ಇದನ್ನು ಮಕ್ಕಳಿಗಾಗಿ ನಾವು ಮಾಡ್ತಾ ಇದ್ದೇವೆ. ಮಕ್ಕಳು ಆ ವಿಚಾರದಲ್ಲಿ ಕಾವ್ಯಬದ್ಧವಾಗಿ ಮುಂದುವರಿಯಬೇಕು ಎನ್ನುವಂತಹ ನಮ್ಮ ಆಸೆ ಇದ್ದುದರಿಂದ ಇಡೀ ಕಾರ್ಯಕ್ರಮದಲ್ಲಿ ನಾವು 90% ವ್ಯವಸ್ಥೆಯನ್ನು ಮಕ್ಕಳಿಂದಲೇ ಮಾಡಿಸಿದ್ದೇವೆ. ಆ ವಿಶೇಷವನ್ನು ನಾವು ಇಲ್ಲಿ ಹೇಳಬೇಕು. ಮಕ್ಕಳಿಂದ ಮಕ್ಕಳಿಗಾಗಿರತಕ್ಕಂತಹ ಹಬ್ಬ ಇದು. ಶ್ರೀ ಬ್ರಹ್ಮ ಮುಗೀರ್ಕಳ ಕ್ರಿಕೆಟರ್ಸ್ ಹೆಜಮಾಡಿ ಕೋಡಿದಾನಿಲಿಟ್ಟು SBM ಟ್ರೋಫಿ 2022 ಕ್ರಿಕೆಟ್ ಪಂತ ಶನಿವಾರ ಬೊಕ ಐತಾರ ನಡತನುಂಡು. ಅಂಚನೆ ಐತಾರ ಕಾರಳದ ರಾಟರಿ ಬಾಲಭವನುಡು ಕಾಂಡೆ ಒರ್ಮರೇಕ್ ನೆತ್ತೆರು ಕೊಡುಕಟ್ಟ್ಯ ಕಜ್ಜ ಅಟ್ಟಣೆ ಮಲ್ತದನೆಂದು ಪ್ರಕಟಣೆಡು ತೆರಿಪಾದಿರು. ಇಡೆಗ್ ಇನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ಸೊಲ್ಮೆಲು.